ಕಸದಿಂದ ರಸ ಎಂಬ ಮಾತಿದೆ. ಕಲಾವಿದನ ಕೈಗೆ ಕಸ ಸಿಕ್ಕರೂ ಅದನ್ನು ರಸವತ್ತಾಗಿ ಅಭಿವ್ಯಕ್ತಿಗೊಳಿಸಿ ಅದಕ್ಕೆ ಸೌಂದರ್ಯ ನೀಡುವ ಶಕ್ತಿ ಕಲಾವಿದನಲ್ಲಿರ್ತದೆ. ಮಂಗಳೂರಿನಲ್ಲಿ ಕಲಾವಿದೆಯೊಬ್ಬಳು ಇದೇ ರೀತಿ ಖಾಲಿ ಬಾಟಲ್ಗಳಿಗೆ ಜೀವ ನೀಡಿದ್ದಾಳೆ. ಆಕೆಯ ಕಲಾತ್ಮಕ ಸ್ಪರ್ಶದಿಂದ ಕಸವೆಲ್ಲ ಇಂದು ರಸವಾಗಿದೆ. ಆ ಕಲಾವಿದೆ ಯಾರು? ಆ ಕೈಚಳಕದಿಂದ ಅರಳಿರೋ ಕಲೆ ಯಾವುದು? ಈ ವರದಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ, ವಿಂಗ್ ಕಮಾಂಡರ್ ಅಭಿನಂದನ್, ಅಮರ್ ಜವಾನ್, ಕರಾವಳಿಯ ಕಲೆ ಇಂತಹ ನೂರಾರು ಚಿತ್ರಗಳ ಪ್ರದರ್ಶನವಾಗಿದ್ದು ಮಂಗಳೂರಿನಲ್ಲಿ. ಮಂಗಳೂರಿನ ಬೊಕ್ಕಪಟ್ನ ನದಿ ಕಿನಾರೆಯಲ್ಲಿ ಕಲಾ ಲೋಕವೇ ತೆರೆದುಕೊಂಡಿತ್ತು. ಖಾಲಿ ಬಾಟಲ್ಗಳೆಲ್ಲ ಜೀವ ಪಡೆದು ಜನರ ಮನಸ್ಸನ್ನು ಮನಸೂರೆಗೊಳಿಸಿತ್ತು. ಹೌದು, ಮಂಗಳೂರಿನ ಪ್ರತಿಭಾವಂತ ಚಿತ್ರಕಲಾವಿದೆ megamendan ಕೈಚಳಕದಲ್ಲಿ ಕಸವೆಲ್ಲ ರಸವಾಗಿ ಅದ್ಭುತ ಕಲೆಯಾಗಿ ತೆರೆದುಕೊಂಡಿತ್ತು. ಸಮುದ್ರ ಕಿನಾರೆಗಳಲ್ಲಿ ದೊರೆತ ಖಾಲಿ ಬಾಟಲ್ಗೆ ಕಲಾತ್ಮಕ ಸ್ಪರ್ಶ ನೀಡಿ ಕಸದಿಂದಲೂ ಸುಂದರ ಚಿತ್ರ ಅನಾವರಣಗೊಳಿಸಿದ್ದಾರೆ. ಇಂಜಿನಿಯರಿಂಗ್ ಪದವೀಧರೆಯಾಗಿರುವ ಮೇಘಾ ಹವ್ಯಾಸಿ ಚಿತ್ರಕಲಾವಿದೆ. ತನಗೆ ಸಿಕ್ಕ ಸಣ್ಣ ಸಣ್ಣ ವಸ್ತುಗಳಲ್ಲಿ ಚಿತ್ರ ರಚಿಸುವ ಹವ್ಯಾಸ ಬೆಳೆಸಿಕೊಂಡಿದ್ರು. ಅದರಂತೆಯೇ ಬೀಚ್ಗಳಲ್ಲಿ, ಸಮುದ್ರ ಕಿನಾರೆಯಲ್ಲಿ ಅನಾಮತ್ತಾಗಿ ದೊರೆಯುತ್ತಿದ್ದ ಖಾಲಿ ಬಾಟಲ್ಗಳಲ್ಲೂ ವೈವಿಧ್ಯವಾಗಿ ಚಿತ್ರವನ್ನ ರಚಿಸಿದ್ದಾರೆ. ತಾನು ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೂ ಕಲೆಯ ಅಭಿರುಚಿಯನ್ನ ಮೂಡಿಸಿದ್ದಾರೆ. ಈ ಮೂಲಕ ಸ್ವಚ್ಛತೆಗೆ ಕೊಡುಗೆಯನ್ನ ಕೂಡ ನೀಡಿದ್ದಾರೆ. ಸೊ ನಾವು 5 days ಬಾಟಲ್ ಆರ್ಟ್ ವರ್ಕ್ಶಾಪ್ ಇಟ್ಟಿದ್ವಿ. ಸೊ ನಾವು ತಣ್ಣೀರ್ಬಾವಿ ಬೀಚ್ಗೆ ಹೋಗಿ ಅಲ್ಲಿದ್ದ ಬಾಟಲ್ಸ್, ಎಸೆದ ಬಾಟಲ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ತಂದು ಅದನ್ನು ಕ್ಲೀನ್ ಮಾಡಿ ನಾವು ಒಂದು ಕೋಟ್ ಕೊಟ್ಟು ಅದರ ನಂತರ ಅದರಲ್ಲಿ ಡಿಸೈನ್ ಮಾಡ್ತೇವೆ. ಸೊ ಪೇಂಟೆಲ್ಲ ಆದ ನಂತರ ಅವರಿಗೆ ಅದು ಯಾವ ರೀತಿಯಲ್ಲಿ ಮಾಡೋದಂತ ನಾವು ಹೇಳಿಕೊಡ್ತಿದ್ದೇವೆ. ಸೊ ಅದೆಲ್ಲ ಆದ ನಂತರ LED ಲೈಟ್ಸನ್ನು ಯೂಸ್ ಮಾಡಿ ನೈಟ್ ಲ್ಯಾಂಪ್ ಥರ ಯೂಸ್ ಮಾಡ್ಬೋದು. ಸೊ ಅದೆಲ್ಲ ನಾವು ವಿಷಯ ಹೇಳಿಕೊಡ್ತಿದ್ದೇವೆ. ಸೊ ಮೆಸೇಜ್ ಏನಂದರೆ ಇವಾಗ ಎಸೆದ ಬಾಟಲ್ಸನ್ನೆಲ್ಲ ಮನೇಲಿ ತಂದು ಇಟ್ಟರೆ ಸೊ ವೇಸ್ಟ್ ಸಹ ರೆಡ್ಯೂಸ್ ಆಗ್ತದೆ. ಸೊ ವಿ ಕ್ಯಾನ್ ಆ್ಯನಿಮಲ್ಸ್ಗೆ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡುಗೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟೈಮ್ ಬಾಟಲ್ ಆರ್ಟ್ ಎಕ್ಸ್ಪೀರಿಯನ್ಸ್. ಬಾಟಲ್ ಆರ್ಟ್ ನಾವು ತುಂಬ ಕಲ್ತಿದ್ದೇವೆ ಈ ಎಕ್ಸಿಬಿಷನ್, ಈ ವರ್ಕ್ಶಾಪಲ್ಲಿ. ನಾವು ಜೂಟ್ ವರ್ಕ್ ಹೇಗೆ ಮಾಡೋದು, ಪೇಂಟಿಂಗ್ ಹೇಗೆ ಮಾಡೋದು, ಟಿಶ್ಯೂ ಪೇಪರಲ್ಲಿ ಹೇಗೆ ಮಾಡೋದು, ಹಾಗೆ ನಾವು ತುಂಬ ಕಲ್ತಿದ್ದೇವೆ. ಒಂದೆರಡು ಅಂತಲ್ಲ, ತುಂಬ ಕಲ್ತಿದ್ದೇವೆ ನಾವು ಈ ವರ್ಕ್ಶಾಪ್, ಈ ಎಕ್ಸಿಬಿಷನ್ನಲ್ಲಿ. ತುಂಬ ಎಕ್ಸ್ಪೀರಿಯನ್ಸ್ ಉಂಟು. ನಾವು ಪೇಂಟಿಂಗ್ ಬ್ರಷ್ ಹಿಡಿದು ಪೇಂಟನ್ನು ಹೇಗೆ ಮಾಡೋದು ಒಂದು ಬಾಟ್ಲ್ ಆರ್ಟಲ್ಲಿ, ಅದು ತುಂಬ ಕಷ್ಟ ಇತ್ತು ನನಗೆ ಮುಂಚೆ. ನಾನು ಬಾಟ್ಲ್ ಆರ್ಟ್ ಟ್ರೈ ಮಾಡಿದೆ, ಮಾತ್ರ ಅದು ನಂಗೆ ಆಗಲಿರಲಿಲ್ಲ. ಕಂಪ್ಲೀಟ್ ಆಗಿ ಫಿನಿಶ್ ಆದದ್ದು ವರ್ಕ್ಶಾಪ್ ಬಂದ ಮೇಲೆ. ಕಳೆದ 4 ರವಿವಾರದಿಂದ ಆಸಕ್ತರಿಗೆ ಶಿಬಿರವನ್ನ ನಡೆಸ್ತಾ ಬಂದಿರುವ ಮೇಘಾ ಬಾಟಲ್ಗಳನ್ನು ಮರುಬಳಕೆ ಮಾಡುವತ್ತ ಜನರಿಗೆ ಟಿಪ್ಸ್ ಅನ್ನ ನೀಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಬಾಟಲ್ಗಳಿಗೆ ಕಲಾತ್ಮಕ ಸ್ಪರ್ಶವನ್ನ ನೀಡಿ ಕಲೆ ಯಾವುದರಲ್ಲೂ ಬೇಕಾದರೂ ಅರಳಬಹುದು ಎಂಬುದನ್ನು ನಿರೂಪಿಸಿದ್ದಾರೆ. ತುಂಬ ಖುಷಿ ಅನಿಸ್ತದೆ ಮಕ್ಕಳಿದು ಇದೆಲ್ಲ ನೋಡುವಾಗ, ಇಂಟ್ರೆಸ್ಟ್ ಎಲ್ಲ. ನಾನು ಸಹ ಮೊದಲು ಕ್ಯಾನ್ವಸಲ್ಲಿ ಪೇಂಟ್ ಮಾಡ್ತಿದ್ದೆ, ಇದು ಬಾಟಲ್ ಫಸ್ಟ್ ಟೈಮ್ ಮಾಡೋದು. ನಾನು ಒಂದು ಬಾಟಲಲ್ಲಿ ಸ್ಟಾರ್ಟ್ ಮಾಡಿದೆ. ಹಾಗೆ ತುಂಬ ಅಪ್ರಿಸಿಯೇಷನ್ ಮತ್ತು ಫ್ರೆಂಡ್ಸ್ ಎಲ್ಲ ಬಂದವರು ಹೇಳಿದವಳು. ಹಾಗೆ ಮತ್ತು ಬೇರೆ ಕಡೆಯಿಂದೆಲ್ಲ ಬಾಟಲ್ ಕಲೆಕ್ಟ್ ಮಾಡಿ ಬೀಚಿಂದ ಮತ್ತು ಫ್ರೆಂಡ್ಸಿಗೆ ಸಹ ಹೇಳಿದೆ, ಯಾರು ಬಾಟಲ್ ಎಲ್ಲಿ ಬಿಸಾಡಬೇಡಿ, ಏನಿದೆ ಕಲೆಕ್ಟ್ ಮಾಡಿಡಿ, ನಾನು ಅದರಲ್ಲಿ ಏನಾದರೂ ಫೀಚರ್ಸ್ ಮಾಡಿ ಕೊಡ್ತೇನೆ ಅಂತ. ಹಾಗೆ ಮಾಡಿಕೊಟ್ಟಿದ್ದೇನೆ ಕೆಲವರಿಗೆ. ಮಾರುಕಟ್ಟೆಯಲ್ಲೂ ಉತ್ತಮ ಬೇಡಿಕೆ ಇದೆ. ಮನೆಗೆ ಅಲಂಕಾರವಾಗಿ ಬಳಸುವುದರಿಂದ ಮನೆಯ ಸೌಂದರ್ಯವೂ ಹೆಚ್ಚುತ್ತದೆ. ಬಾಟಲ್ಗಳಿಗೆ ಜೀವ ತುಂಬಿ ಪ್ರಕೃತಿಯೂ ಉಳಿಯುತ್ತದೆ ಅನ್ನೋದು ಮೇಘಾ ವಿಶ್ವಾಸವಾಗಿದೆ. ಇವರು ತಮ್ಮ ಕಾರ್ಯದಲ್ಲಿ ಯಶಸ್ಸು ಕಾಣಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.